ವಿಟ್ಲದ ಮಂಗಲಪದವು ಅನಂತ ಅಡಿ ರಸ್ತೆ ಅಭಿವೃದ್ಧಿಗೆ ಮಾಜಿ ಶಾಸಕೀಯ ಪ್ರಸ್ತಾವನೆ ಮೂಲಕ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆಗೊಂಡಿದ್ದು ಅದನ್ನು ಬಿಜೆಪಿಯವರು ಕೇಂದ್ರ ಸರ್ಕಾರದ ಅನುದಾನ ಅಂತ ಬಿಂಬಿಸುವ ಮೂಲಕ ಬ್ಯಾನರ್ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ರಮನಾಥ ವಿಟ್ಲ ಆರೋಪಿಸಿದ್ದಾರೆ. ವಿಟ್ಲದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಟ್ಲ ಕಸಬಾ ವ್ಯಾಪ್ತಿಯ ಮಂಗಲಪದವು ಅನಂತ ಅಡಿ ರಸ್ತೆಯ 2 ಸೇತುವೆಗೆ ಈಗಾಗಲೇ ನಬಾರ್ಡ್ ಯೋಜನೆಯಡಿಯಲ್ಲಿ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಂಡು ಶಿಲಾನ್ಯಾಸ ನೆರವೇರಿದೆ. ಆದರೆ ಈ ಕಾರ್ಯಕ್ರಮ ಹಾಗೂ ಅನುದಾನ ಬಿಜೆಪಿ ಶಾಸಕರದ್ದು ಎಂದು ಬಿಂಬಿಸಿ ಮಾಜಿ ಶಾಸಕರನ್ನು ಹಾಗೂ ಮಾಜಿ ಸಚಿವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವ ರೀತಿಯಲ್ಲಿ ಬಿಂಬಿಸಲಾಗಿದೆ ಅಂತ ಹೇಳಿದರು. ವಿಟ್ಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ 1.75 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರದ ಕಟ್ಟಡ ಮಾರ್ಚ್ನಲ್ಲಿ ಉದ್ಘಾಟನೆಗೊಳ್ಳಲಿದೆ. ಅದೇ ರೀತಿ ಕಳೆದ ವರ್ಷ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಬದನಾಜೆ ಪೆರಿಯಾಲ್ತಡ್ಕ ರಸ್ತೆಗೆ 1.25 ಲಕ್ಷ ರೂಪಾಯಿ ಡಾಮರೀಕರಣಕ್ಕೆ ಶಂಕುಸ್ಥಾಪನೆ ಮಾಡಿದ ಕೂಡಲೇ ಸಂಸದರ ವಿಶೇಷ ಪ್ರಯತ್ನದಿಂದ 10 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು 14 ಬ್ಯಾನರ್ಗಳನ್ನು ಅಳವಡಿಸಿದ್ರು. ಇದುವರೆಗೂ ಹಣ ಬಂದಿಲ್ಲ, ರಸ್ತೆ ಅಭಿವೃದ್ಧಿಗೊಂಡಿಲ್ಲ, ಬ್ಯಾನರ್ನಲ್ಲಿ ಮಾತ್ರ ಅಭಿವೃದ್ಧಿಪಡಿಸಿದ್ದಾರೆ. ನಮ್ಮ ಶಾಸಕರ ಪ್ರಯತ್ನದಲ್ಲಿ ಬಿಡುಗಡೆಗೊಂಡ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿದ್ರು. 2 ಕೋಟಿ ರೂಪಾಯಿ 1 ಕೋಟಿ ರೂಪಾಯಿ ಆ ರಸ್ತೆಗೆ ಮಾತ್ರ ಇದಕ್ಕೆ ಸಂಖ್ಯಕ್ಕೆ ಮಾತ್ರ ರಸ್ತೆಗೆ ಯಾವುದೇ ರೂಪಾಯಿ ಇಲ್ಲ, ಈಗ ಸಹ ಇಲ್ಲ. ಈಗ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದು ಶಾಸಕರ ಅನುದಾನದಲ್ಲಿ ಇದು ಕೊಟ್ಟರೆ ಬಚಾವ್, ಕೊಡ್ತಾರೆ ಅಂತ ಹೇಳಿದ್ರೆ ಮಾಡಿಸಿದ್ರೆ ಅದು ಒಂದು ಇದಿಲ್ಲ. ಆದರೆ ಈಗ ಇರುವಂತ 1 ಕೋಟಿ ರೂಪಾಯಿ ಕೇವಲ ರಸ್ತೆಗೆ, ಇನ್ನು ಒಂದು ಸೇತುವೆಗೆ, ಇನ್ನು ರಸ್ತೆಗೆ ನಾವು ಒನ್ ಟೈಮ್ ಇದು ಉಂಟಲ್ಲ ಇದರಲ್ಲಿ ಮಾಡಿಕೊಂಡು ಹೋದ್ರೆ ಆಗ್ಬೋದು ಒಂದು ಈ ವಿಚಾರ. ಈ ಇಲ್ಲಿಯ ಲೋಕಲ್ ನಮ್ಮ ಬಿಜೆಪಿ ತುಂಡು ನಾಯಕರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅದೊಂದು ಕೇಂದ್ರ ರಸ್ತೆ ನಿಧಿಯಿಂದ ಹಣ ಬಂದಿದೆ. ಅಂದ್ರೆ ಕೇಂದ್ರ ರಸ್ತೆ ನಿಧಿ ಅಂದ್ರೆ ಎಂ ಪಿ ಅಂತ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಕೇಂದ್ರ ರಸ್ತೆ ನಿಧಿ ಅದು ಯಾವತ್ತೂ ಕೇಂದ್ರದ ದುಡ್ಡಲ್ಲ. ಕೇಂದ್ರ ರಸ್ತೆ ನಿಧಿ ಕರ್ನಾಟಕ ರಾಜ್ಯದಲ್ಲಿ ಮಾರಾಟವಾಗುವ ತೈಲದ 2% ಹಣವನ್ನು ಈ ಕೇಂದ್ರ ರಸ್ತೆ ನಿಧಿಗೆ ಮೀಸಲಿಟ್ಟದ್ದನ್ನು ಅದನ್ನು ಸ್ಥಳೀಯ ಶಾಸಕರ ಶಿಫಾರಸಿನಂತೆ ಅದನ್ನು ಹಂಚುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಅಬ್ದುಲ್ ರಹಿಮಾನ್ ನೆಲ್ಲಿಗುಡ್ಡೆ, ಅಬೂಬಕರ್ ಒಕ್ಕಿತ್ತೂರು, ವಿಟ್ಲ ನಗರ ಕಾಂಗ್ರೆಸ್ ಅಧ್ಯಕ್ಷ ವಿಕೆಎಂ ಅಶ್ರಫ್, ಅಶೋಕ್ ಕುಮಾರ್ ಮಚ್ಚ ಉಪಸ್ಥಿತರಿದ್ದರು.